ನಮಗೆ 3 ತಿಂಗಳಾಯಿತು ಇಷ್ಟವರೆಗೂ ಅಲ್ಲಿ ದೇವರಿಗೆ ಬರ್ತಾ ಇಲ್ಲ. ಉಜ್ಜಲ ಗ್ಯಾಸ್ ಈ 3 ತಿಂಗಳಾಯಿತು ಇಷ್ಟರವರೆಗೆ ಬರ್ತಾ ಇಲ್ಲ. ಅದಕ್ಕೆ ನಾನು ಎಂತ ಅಂತ ಹೇಳಿದರೆ ಕೊಡ್ತಾ ಉಂಟು ಕಕ್ನಿಯಲ್ಲಿ ಇದೇ ಗ್ಯಾಸ್ ಕಕ್ನಿಯಲ್ಲಿ ಕೊಡ್ತಾ ಉಂಟು. ಯಾವುದು ಇಂಡಿಯನ್ ಗ್ಯಾಸ್ ಬರುವಾಗ ಅದೇ ನಾನೇ ತರೋದು. ಯಾಕೆ ಅಂತ ಹೇಳಿದರೆ ಅವರು ಒಂದು ಉಡಾಯಿಪ ಅಂತ ಹೇಳಿದರೆ ಒಂದು ಡೋಂಗಿ ಮಾಡಿದೆ. ಅವರು ದುಡ್ಡು ಕೊಟ್ಟು ಸುನೀಲ್ ಅಂಗಡಿಯಲ್ಲಿ ಇಬ್ಬರು ಅಂಗಡಿಯವರು ಇಬ್ಬರು ಸಹ ಅಂಗಡಿಯವರು 15 ಆಳು ಅಲ್ಲಿ ಇಳಿಸಬೇಕಿತ್ತು. ನಮಗೆ ದೇವರಿಯಲ್ಲಿ ವಾಟ್ಸಪ್ ಸಿಗ್ತಾ ಇಲ್ಲ. ದೇವರಲ್ಲಿ ವಾಟ್ಸಪ್ ಸಿಕ್ಕಲ್ಲ, OTP ಬರ್ತಾ ಇಲ್ಲ. ಅದಕ್ಕೆ ನಾನು ಸುನೀಲ್ ಅಂಗಡಿಯಲ್ಲಿ ಕೊಡ್ತಾ ಉಂಟು. ದೇವರಿಯಿಂದ ಇಲ್ಲಿ ಕೊಡ್ತಾ ಉಂಟು. ನೆಸರಿ ಅಂಗಡಿಯಲ್ಲಿ ಕೊಡ್ತಾ ಇಲ್ಲ. ನಾನು ಇವತ್ತು ಗಾಡಿ ಬಂತು. ನಾನು ಅಲ್ಲಿ ನೋಡುವಾಗ ಸುನೀಲ್ ಅಂಗಡಿಯಲ್ಲಿ ಹೋಗಿ ನೋಡುವಾಗ ಅಲ್ಲಿ ಗಾಡಿ ಬಂದುವಾಗ 30 ಅಂಡ ಇತ್ತು. 30 ಅದು 15 ನಾನು ಹೇಳಿದೆ, ಸುನೀಲೆ ನೀನೊಂದು 15 ಇಳಿಸಬೇಕು, ಹೌದಲ್ವಾ? ಅದು ಮರ್ಯಾದೆ ಅಲ್ಲ. ನಾನು ಹೇಳಿದೆ ಒಂದು ವಿಷಯ ಹೇಳಿದೆ, ನೀನೊಂದು 15 ನನಗೆ ಒಂದು ಕೊಡು. ಎಷ್ಟು ನನ್ನದು ಉಜ್ಜಲ ಗ್ಯಾಸ್, ಸುಳ್ಳು ಹೇಳಿದಲ್ಲ. ನಾನು 3 ತಿಂಗಳಾಯಿತು ಆರ್ಡ್ರ್ ಮಾಡಿ ದುಡ್ಡು ಕೊಟ್ಟಿದ್ದೆ. ಒಂದು ನನಗೆ ಕೊಡು. ನಾನು ಅಲ್ಲಿ ಕೇಳಿದಾಗ ಅವರು ಹೇಳಿದ್ರು ಇಲ್ಲ, ಎಲ್ಲ ಖಾಲಿ ಆಯಿತು ಅಂತ ಹೇಳಿದರು. ಎಲ್ಲ ನೆಸರಿನ ಅಂಗಡಿಯಲ್ಲಿ ಇಳಿಸಿಬಿಟ್ಟಿದೆ. 30 ಅಂಡೆ ಬಂದಿದೆ. ಅದು 30 ನೆಸರಿನ ಅಂಗಡಿಯಲ್ಲಿ ಇಳಿಸಿಬಿಟ್ಟಿದೆ. ಆಯಿತು. ನಾನು ಕೇಳಿದಾಗ ಅದು 2 ಅಂಡ ಬರ್ತಾ ಉಂಟು, ಹಿಂದ್ಗಡೆ ಬರ್ತಾ ಉಂಟು ಹೇಳಿದೆ. ನಾನು ಹೇಳಿದೆ, ನನಗೆ ವಿಶ್ವಾಸವಿಲ್ಲ, ಇಂಡಿಯನ್ ಗ್ಯಾಸ್ ಅಲ್ಲ ನನಗೆ ವಿಶ್ವಾಸ ಇಲ್ಲ ಅಂತ ಹೇಳಿದೆ. ಮತ್ತೆ ಕರೆಕ್ಟ್. ಮತ್ತೆ ನಾನು ಹೇಳಿದೆ, 30 ಗಾಡಿ ಅಲ್ಲೇ 30 ಅಂಡ ಅಲ್ಲೇ ಇಳಿಸೋದಕ್ಕೆ ನನಗೆ ಬೇಗ ಸಿಟ್ಟಾಯಿತು. ನನಗೆಲ್ಲ ನನ್ನ ತುಂಬ ಜನ ಇತ್ತು, ಅವರು ಯಾರು ಬರಲಿಕ್ಕೆ ಯಾವ್ದಾರಲ್ಲ. ನಾನು ಹೋಗಿದೆ, ನಾನು ಬಿಡೋದಿಲ್ಲ, ನನಗೆ ಹಂಡ ಸಿಗಲೇಬೇಕು ಎಂತ ಹೇಳಿದ್ರೆ, ನಾನು ದುಡ್ಡು ಕಟ್ಟಿದವನು, ಸುಮ್ಮನೆ ಅಲ್ಲ. ಎಂಥದ್ದು ಇದೇ ಸರ್ಕಾರದಿಂದ ಇದೇ ಉಜ್ಜಲ ಗ್ಯಾಸ್ ನನಗೆ ಬಂದದ್ದು. ನಾನು 30 ದಿನ 1 ದಿನ ಎಲ್ಲ ಕೇಳಿದ್ದು, ಅದು ಅವರು ಕೊಡಲಿಕ್ಕೆ ಜವಾಬ್ದಾರು ವಹಿಸಲಿಲ್ಲ. ಅದಕ್ಕೆ ನಾನು ಹೇಳಿದೆ, ನಾನು ಇನ್ನೂ ಬಿಡಲಿಕ್ಕಿಲ್ಲ, 1 ಅಂಡೆ ಅದು ನನಗೆ ಕೊಡಲೇಬೇಕಂತೇಳಿ. ಅವರು 1 ಅಂಡೆ ನನಗೆ ಕೊಡಲಿಕ್ಕೆ ಅವರು ಒಪ್ಪಂದ ಮಾಡಲಿಲ್ಲ. ಅದಕ್ಕೆ ನಾನು ಹೇಳಿದೆ, ಇನ್ನು ನಿಮ್ಮ ಗಾಡಿ ಇಲ್ಲಿಂದ ಹೋಗಬೇಕಾದರೆ ಏನಂತ ಕೇಳಬೇಕಂತ ಹೇಳಿದೆ. ಅದು ಕರೆಕ್ಟ್. ನಾನು ಹೇಳಿದ ಮಾತೆ ಒಂದೇ ಒಂದು ಮಾತು ಹೇಳಿದೆ, ಇಲ್ಲಿಂದ ಹೋಗಬೇಕಾದರೆ ಇನ್ನು ನನಗೆ ಒಂದು ಅಂಡೆ ಕೊಡಲೇಬೇಕು. ಎಂತ ಹೇಳಿದರು ಅದಕ್ಕೆ? ಅವರ ಆಗ ಹೇಳಿದೆ, ಇಲ್ಲ ಖಾಲಿ ಆಯಿತು ಅಂತ ಹೇಳಿದ್ದಾರೆ. ಖಾಲಿ ಆಯಿತು, ಆದರೆ ಇನ್ನು ನೀವು ಇಳಿಸಲಿಕ್ಕಿಲ್ಲ. ಅದಕ್ಕೆ ನಾನು ಎಂತ ಹೇಳಿದರೆ, ನನ್ನ ಖಾಲಿ ಅಂಡೆ ಮತ್ತು ಅವರ ಖಾಲಿ ಅಂಡೆ ನಾನು ಒಂದು ಮುಂದುಗಡೆ ಒಂದು ಹಿಂದುಗಡೆ ಇದೇ ಸುನೀಲ್ ಅಂಗಡಿಯಲ್ಲಿ ನಿಲ್ಲಿಸಿ ನೀನು ಬರಬೇಕು ಮಾರಯ್ಯ, ನಿನ್ನ ಹತ್ರ ನಾನು ಕೊಟ್ಟದು, ನೀನು ಬರುವ. ಅವರಿಗೆ ಹೆದರಿಕೆ. ಯಾಕೆ? ಸುನೀಲ್ ಹೆದರಿಕೆ. ಇದ್ದ ವಿಷಯನೇ ಹೇಳೋದು, ಅವನಿಗೆ ಹೆದರಿಕೆ. ನಾನು ಎಂತ ಹೇಳಿದ್ದು, ನೀವು ಬರಬೇಕು, 1 ಅಂಡೆ ಅಲ್ಲಿ ಇಳಿಸ್ತೇನೆ, ನಾನು ಬಿಡಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ, ಕಕ್ಕಂಜಿ ಅಲ್ಲೆಲ್ಲ ನನಗೆ ಗೊತ್ತುಂಟು. ಕಕ್ಕಂಜಿ ಅಲ್ಲೆಲ್ಲ ತುಂಬ ಅಂಡ ಅವರು ಕೊಡ್ತಾ ಉಂಟು, ನನಗೆ ಗೊತ್ತುಂಟು. ಎಷ್ಟು ಅಂಡ ಕೊಡ್ತಾ ಉಂಟು ನನಗೆ ಗೊತ್ತುಂಟು. ಅದು ನಾನು ಮುಂದೆ ಕೂತ್ಕೊಳ್ಳಿಕ್ಕೆ ಕಾರಣ ಎಂತ? ಗಾಡಿ ಮುಂದೆ ಇದೇ ಕಾರಣ. ನನಗೆ ತುಂಬ ಮೆಸೇಜ್ ಬಂದಿದೆ. ಅಲ್ಲಿ ಕಕ್ಕಂಜಿಯಲ್ಲಿ ಎಲ್ಲ ತುಂಬ ಅಂಡ ಇಳಿಸಿದವರು ದೊಡ್ಡವರಿಗೆ, ಯಾವುದು ಶ್ರೀಮಂತವರಿಗೆ ಅವರು ಕೊಟ್ಟಿದೆ. ಇದೇ ಇಂಡಿಯನ್ ಗ್ಯಾಸಿನವರು ಶ್ರೀಮಂತವರಿಗೆ ಕೊಟ್ಟಿದೆ. ಈಗ ನಾನು ಬರಬೇಕಂದ್ರೆ ನಾನು ತೋರಿಸಿಕೊಡ್ತೇನೆ, ಅಷ್ಟು ಗ್ಯಾರಂಟಿ ನನಗೆ.
ಗಲಾಟೆ ನಾನು ನಂಗೆ ಕಸ್ಟಮರ್ വേണ്ടി നിങ്ങൾക്ക് വേണ്ടി കലട്ടാക്കും ഇളിക്കൂ എവിടെ അവിടെ എടാ അവധി ഇറക്കുവോ ദേവരില് എന്നെ അവധി ഇറക്കുവോ എവിടെ ആ വരണമല്ലോ അതല്ല ചോദിക്കുന്നു ആ വരണം വരുവോ വരുവോ അത്രേ ഉള്ളൂ ഞങ്ങൾ ഇത് മാറി നായിക വേണു പിന്നെ പിന്നെ ഊടെ വന്നിട്ട് മൂച്ചെടുക്കുമ്പോൾ ഞങ്ങളുടെ കട മുമ്പിൽ വന്നിട്ട് ഈ ഗാഡി സൈഡിൽ അത് ചെയ്യണ്ട 3 മാസമായതാ 3 മാസം ಆಯ್ತಪ್ಪ ವ್ಯವಸ್ಥೆ ಮಾಡುವ ഞാനവിടെ പറഞ്ഞത് ആദ്യം ವ್ಯವಸ್ಥೆ ಮಾಡುವ ഒരു കുറ്റി കൊടുക്കണ്ട അതിനാ പറഞ്ഞത് അതൊക്കെ ഞാൻ ವ್ಯವಸ್ಥೆ ಮಾಡುವ ಪರವಾಗಿಲ್ಲ ನಿಂದ BSc ಬುಕ್ ಇರ್ತವ ನಿಂದ ಬುಕ್ ಇರ್ತವ ನಿಂದ ಬುಕ್ നിന്റെ ബുക്ക് കാട്ടുക BSc ആ കാട്ട് അത് കാട്ടി എടുക്കുക BSc വിടുക ನಿನ್ನ ಬುಕ್ ಇಮ್ಮನ ಈತ ಮಾತಾಡ್ಬೇಕಾ ಬುಕ್ ತುಲಿ BSc ಬರ್ಸಿ ಎಲ್ಲರೂ ಕೊಂಡು ಬಿಡಬೇಕು BSc ದಾ ಫೋಟೋ ಎಲ್ಲ ನಿನ್ನ ಮೊಬೈಲ್ ಬರ್ತೀನಿ ಈ ಸೈಡ್ ದಿಲ್ಲ ನಾನು ಒಂಜೆ ಅಣ್ಣ ಕೊಡ ಸೈಡ್ ಕೂಡ ಕಟ್ಟು ಹೋಯ್ ನಿಂತಿಲ್ಲ ಸೈಡ್ ಗಾಡಿ ನಂಡೆ DSc ಅದೇ ಅಂಗಡಿಯಲ್ಲಿ ಕ್ಲಿಯರ್ ಇದೆ ಅಂಡೆ ಕೊಡ್ಬಿಡ ಬುಕ್ ಬುಕ್ ಇದೆ ಕೊಡ್ತೀವಿ ಅಂಡ ನಿಕ್ಕೋರ್ಜ್ ಬಣ್ಣ ಅಲ್ಲ ಒಂಜಿ ಗಾಡಿನ ಉಂಟವ ಎಲ್ಲ ಎತ್ತು ಗಂಟೆ ಬರ್ಬೇಕು ನೀರು ಎಲ್ಲ ಏತ್ ಗಂಟೆ ಬರ್ಬೇಕು ಬಸ್ ವೈಫೈ
ನಿನ್ನ ಅಂಗಡಿ ಮಾಡಿಸಿ ಒಂದು ತಿಂಗಳು ಕ್ಲಿಯರ್ ಮಾಡಿ ನಮ್ಮಿಂದ ಫೋನ್ ನಂಬರ್ ತಕೊಂಡು OTP ತಕೊಂಡು ಡೆಲಿವರಿ ಆಯ್ತು ಅಂತ ಸರಿ ಆಯ್ತು ನಾಳೆ ಅದೇನಿದೆ 12 ಇದಕ್ಕೆ ನಾವು ಡೆಲಿವರಿ ಮುಂದೆ ಏತು ಬುಕ್ ಆವು ಟೋಟಲ್ ಏನು ಬುಕ್ ಆವು ನೀವು ನಿಮ್ಮ ಗ್ಯಾಸ್ ಇದರಲ್ಲಿ ಬುಕ್ ಆಗಿರ್ತದಲ್ಲ ಎಷ್ಟು ನರಿಯಾ ಗ್ರಾಮದ ಎಷ್ಟು ಬುಕ್ ಆಗಿದೆ ನೀವು ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿ ಒಂದು ತಿಂಗಳಿಗೆ ಆಮೇಲೆಲ್ಲ ನಮ್ಮಲ್ಲ ಒಂದು ತಿಂಗಳಿಗೆ ನೀವು ಅಲ್ಲಿ ಬರೋದು ಅಂಡೆ ಎಷ್ಟುಂಟು ಅಂಡೆ ಹೋಯ್ತದ ಹರಿಸರ ಬಂದಾಗ ಬೈಲ್ ಅಂಗಡದಲ್ಲಿ ಅಲ್ಪ ನಿಂತದ ಬಾರ್ದೇವರು ನಂಬರ್ ಗಾಡಿಯನ್ನು ಬಣ್ಣ ದುಮ್ಮು ಏನು 22 ವರ್ಷ ಮುಂದೆ ಈ ಲೈನ್ ಇರ್ತನೆ ಕಾರು ಒಂದು ಪಾಪದಲ್ಲಿ ಬೋರ್ಡು ಈಗ ದನಿ ಗ್ಯಾಸ್ ಸಮಸ್ಯೆ ಅಂತ ಹೇಳಿದರೆ ತುಂಬ ದಿನದಿಂದ 1 ತಿಂಗಳಾಯಿತು ಇಲ್ಲಿ ಗ್ಯಾಸ್ ಕರೆಕ್ಟ್ ಸರಿಯಾಗಿ ಬರದಿದ್ದೆ. ಆದ ಕಾರಣ ಜನಗಳೆಲ್ಲ ಸೇರಿ ಇಲ್ಲಿ ಒಂದು ಸಣ್ಣ ಒಂದು ಪ್ರತಿಭಟನಾ ರೂಪದಲ್ಲಿ ನಾವು ಈಗ ಮಾಡಿದ್ದೇವೆ. ಅದೇ ರೀತಿ ಇಲ್ಲಿ ಈ ಜಾಗ ಎಸ್ಟೇಟಲ್ಲಿ ಇರುವವರೆಲ್ಲ ದೇವಗಿರಿ ಕೋಲೋಡಿ ಈ ಭಾಗಕ್ಕೆಲ್ಲ ಅವರ ವಾಹನ ತಲುಪದ ಕಾರಣ ನಮ್ಮ ಈ ಅಂಗಡಿಯಲ್ಲಿ ತಂದು ಕೊಡ್ತಿದ್ದಾರೆ. ಅದನ್ನು ಕೆಲವರು ಅಸಹ್ಯ ರೀತಿಯಲ್ಲಿ ಅದನ್ನು ವರ್ತಿಸಿ ನಮ್ಮನ್ನು ತೇಜೋವಧ ಮಾಡುವಂಥ ರೀತಿಯಲ್ಲಿ ನಾವೇ ಎಲ್ಲ ಪಡ್ಕೊಂಡು ಮಾರುವಂಥ ಒಂದು ವ್ಯವಸ್ಥೆ ಅಂತೇಳಿ ಹುನ್ನಾರ ಅಂತ ಮಾಡಿಕೊಂಡು ಜನಗಳನ್ನು ಸೇರಿಸಿ ಇದು ಮಾಡಿದ್ದಾರೆ. ಆದ್ದರಿಂದ ಯಾವುದೇ ಅಂಥ ರೀತಿ ಇದಿರುವುದಿಲ್ಲ. ಈಗ ನಮ್ಮ ಪೊಲೀಸ್ ಬಂದು ಅದನ್ನು ಒಳ್ಳೆಯ ವಿಚಾರಣೆ ಮಾಡಿ ನಮಗೆ ಒಳ್ಳೆಯ ರೀತಿಯ ಒಂದು ಉತ್ತಮವಾದ ಸಂದೇಶವನ್ನು ಕೊಟ್ಟಿರುತ್ತಾರೆ. ಆದ ಕಾರಣ ನಾಳೆ ಅದನ್ನು ಪುನರಾವರ್ತಿಸುವಂತೆ ನಾಳೆ ಅದನ್ನು ಎಲ್ಲರಿಗೂ ಒಂದು ಸೆಟಲ್ಮೆಂಟ್ ಮಾಡುವಂಥ ಒಂದು ರೀತಿಯಲ್ಲಿ ಇದು ಮಾಡಿದ್ದಾರೆ. ಇಂಡಿಯನ್ ಗ್ಯಾಸ್ ಅಣಿಯೂರು ಕಡೆ ಬಂದ ಗಾಡಿ ಬರುವ ದಾರಿಯಲ್ಲಿ ಬಸ್ತಿಯಿಂದ ಅಣಿಯೂರು ಪೇಂಟೆ ತಲುಪುವ ತನಕ ಎಲ್ಲಿಯೂ ನಿಲ್ಲಿಸದೆ ದಾರಿ ಬದಿಯಲ್ಲಿರುವ ಒಂದೊಂದು ಅಂಡೆಗಳು ಇರುವ ಆ ಜಾಗದಲ್ಲಿ ನಿಲ್ಲಿಸದೆ ನೇರ ಅಣಿಯೂರಲ್ಲಿ ಬಂದು ಒಂದೇ ಜಾಗದಲ್ಲಿ
40 ಅಂಡೆಗಳನ್ನು ಇಳಿಸುವುದನ್ನು ನೋಡಿ ನಾವು ನಮ್ಮ ಕಡೆ ಕೂಡ ಗ್ಯಾಸ್ ಬೇಕು, ನಮಗೆ ಬೇಕು ಅಂತ ಹೇಳುವಾಗ, ಇಲ್ಲ ನಿಮಗೆ ಮತ್ತೊಂದು ಗಾಡಿಯಲ್ಲಿ ಬರ್ತದೆ ಅಂತ ಅವನೊಂದು ಬೇಜವಾಬ್ದಾರಿ ಒಂದು ಮಾತು ಹೇಳಿದ ಡ್ರೈವರ್. ಅದಕ್ಕೆ ನಮಗೆ ಕೂಡ ಗ್ಯಾಸ್ ಬರಬೇಕು ಅಂತ ಹೇಳಿ ನಾವು ಅವನನ್ನು ನಿಲ್ಲಿ ಕೇಳಿದೆ. ಇಲ್ಲದ್ರೆ ಇನ್ನೊಂದು ಗ್ಯಾಸ್ ಕಳಿಸಬೇಕು ಅಂತ ಹೇಳಿದಾಗ ಅವರ ಏಜೆನ್ಸಿ ಅವರಾದ ಅವರು ಕೂಡ ಬಂದರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಕೂಡ ಬಂದು ನಾಳೆ ನಿಮಗೆ ಗ್ಯಾಸ್ ತಲುಪುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಯಾವುದೇ ಅಂಗಡಿಗಳಲ್ಲಿ ಪುಸ್ತಕಗಳನ್ನು ಇಟ್ಟು ಗ್ಯಾಸ್ ಕೊಡೋಕ್ಕಿಲ್ಲ. ಒಂದೊಂದು ಏರಿಯಾಕ್ಕೆ ದೇವಗಿರಿಗೆ ಅವರಿಗೆ ದೇವಗಿರಿಗೆ ಕಡೆ ಬರ್ತದೆ, ನೆರೆ ಕಡೆ ಇರುವವರಿಗೆ ಪಂಚಾಯತ್ ಆಫೀಸ್ ಬಳಿ ಬರ್ತದೆ ಅಂತ ಪೊಲೀಸವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಮತ್ತು ಅಧಿಕಾರಿಗಳು ಕೂಡ ಅಧಿಕಾರಿಗಳು ಕೂಡ ನಮಗೆ ಭರವಸೆಯನ್ನು ನೀಡಿದ್ದಾರೆ. 2 ಸಲ ಬರ್ತಾಯಿದ್ದು, ಮಂಗಳವಾರ ಮತ್ತು ಶನಿವಾರ ಗ್ಯಾಸ್ ಬರ್ತಾಯಿತ್ತು. ಈಗ ಬರದೆ ಸಾಧಾರಣ 1 ತಿಂಗಳು ಕೂಡ ಮಿಕ್ಕಿದೆ, ಮೇಲೆ ಹೋಗಿದೆ. ಪೊಲೀಸವರು ಅದೇ ನಿಮಗೆ ಸಮಯಕ್ಕೆ ಸರಿಯಾಗಿ ಅವುಗಳನ್ನು ಇದು ಮಾಡಬೇಕು, ಅವರಿಗೆ ತಲುಪಿಸಬೇಕು. ಯಾರ್ದು DSC ನಂಬರ್ ಬಂದಿದೆ ಅವರಿಗೆ ಮೊದಲು ಆದ್ಯತೆ ಕೊಟ್ಟು ಅವರಿಗೆ ಕೊಡಬೇಕು. ಯಾರ್ದು ಮೊದಲು ಬುಕ್ಕಿಂಗ್ ಆಗಿದೆ ಅವರಿಗೆ ಮೊದಲು ತಲುಪಿಸುವಂಥ ಕೆಲಸಗಳನ್ನು ಮಾಡಬೇಕು ಅಂತ ಪೊಲೀಸರು ಕೂಡ ಹೇಳಿದ್ದಾರೆ. ನಮಗೆ ಗ್ಯಾಸ್ ಕೊಡದೇ ಇದ್ದಾಗ ನಾವು ಬಾಕಿ ಇರುವವರಿಗೆ ಕೊಡುವುದನ್ನು ನೋಡಿ ನಾವು ಕೂಡ ವಿಡಿಯೋ ಚಿತ್ರೀಕರಣ ಮಾಡಿ ಮೇಲಧಿಕಾರಿಗಳಿಗೆ ಕಳಿಸುವಂತೆ ವಿಡಿಯೋ ಚಿತ್ರೀಕರಣ ಮತ್ತು ಎಲ್ಲಿ ಎಷ್ಟೆಷ್ಟು ಇಳಿಸಿದ್ದಾರೆ ಕೂಡ ಅಂತ ಹೇಳುವುದಂತ ಮಾಹಿತಿ ಕೂಡ ನಾವು ಕೂಡ ಫೋಟೋ ಅದು ಇದೆಲ್ಲ ತಗೊಂಡಿದ್ದೇವೆ. ಗ್ಯಾಸ್ ಏಜೆನ್ಸಿ ಅವರು ಹೇಳುವುದಂದರೆ ನಿಮಗೆ ಮತ್ತೆ ಬರ್ತದೆ ಅಂತ. ಇದು ಈ ಥರ ಹೇಳಲಿಕ್ಕೆ ಶುರುವಾಗಿ 1 ವಾರಕ್ಕಿಂತ ಜಾಸ್ತಿ ಆಯಿತು.